ಇನ್ನು ಲಾಕ್ಡೌನ್ ಹಿನ್ನೆಲೆಯಲ್ಲಿ ಸಾಗರದ ಆಚೆ ಅತಂತ್ರರಾಗಿದ್ದ ಕಾರ್ಮಿಕರು ಇದೀಗ ಮತ್ತೆ ಕರಾವಳಿಗೆ ಆಗಮಿಸಿದ್ದಾರೆ. ಈ ಮೂಲಕ ನೆಮ್ಮದಿಯ ನಿಟ್ಟುಸಿರನ್ನು ಕೂಡ ಬಿಟ್ಟಿದ್ದಾರೆ. ಲಕ್ಷದ್ವೀಪದಲ್ಲಿ ಬಾಕಿಯಾಗಿದ್ದಂತಹ ಕಾರ್ಮಿಕರು ಬರೋಬ್ಬರಿ 2 ತಿಂಗಳ ಬಳಿಕ ಮರಳಿ ಮಂಗಳೂರಿಗೆ ಬಂದಿಳಿದಿದ್ದಾರೆ. ಅಮೀನ್ ದಿವಿ ಎನ್ನುವಂತಹ ಹೆಸರಿನ ನೌಕೆಯಲ್ಲಿ 3 ಮಹಿಳೆಯರು ಸೇರಿದಂತೆ 19 ಮಂದಿ ಕಾರ್ಮಿಕರು ಮಂಗಳೂರಿಗೆ ಬಂದಿಳಿದಿದ್ದಾರೆ. ಇವರೆಲ್ಲರೂ ಕೂಡ ವ್ಯಾಪಾರ, ಟೈಲ್ಸ್ ಕೆಲಸ, ಗುಜರಿ ಸಂಗ್ರಹ ಸೇರಿದಂತೆ ವಿವಿಧ ಕೆಲಸಗಳಿಗೋಸ್ಕರ ಲಕ್ಷದ್ವೀಪಕ್ಕೆ ತೆರಳಿದ್ರು. ಲಾಕ್ಡೌನ್ ಆದಂತಹ ಪರಿಣಾಮ ವಾಪಸ್ ಬರೋದಕ್ಕೆ ಸಾಧ್ಯವಾಗದೆ ಲಕ್ಷದ್ವೀಪದ ಕಿಲ್ತಾನ್, ಕವರತ್ತಿ ಮತ್ತು ಆಗಟ್ಟಿ ದ್ವೀಪದಲ್ಲಿ ಬಾಕಿಯಾಗಿದ್ರು. ಇದೀಗ ಇಂಡಿಯನ್ ಕೋಸ್ಟ್ ಗಾರ್ಡ್ ಸಹಾಯದೊಂದಿಗೆ ಬಾಕಿ ಉಳಿದಂತಹ ಕಾರ್ಮಿಕರನ್ನ, ಅಲ್ಲಿ ಸಿಲುಕಿಕೊಂಡಿದ್ದಂತಹ ಕಾರ್ಮಿಕರನ್ನ ಮಂಗಳೂರಿಗೆ ಕರೆತರಲಾಗಿದೆ. ಬಂದಂತಹ ಎಲ್ಲ ಕಾರ್ಮಿಕರ ಆರೋಗ್ಯ ತಪಾಸಣೆಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಲಾಗಿದೆ. ಇರುವಂತಹ ನಿಯಮಗಳ ಪ್ರಕಾರ ಹೊರ ಪ್ರದೇಶಗಳಿಂದ ಬರುವಂಥವರು ಎಲ್ಲರೂ ಕೂಡ ಕಡ್ಡಾಯವಾಗಿ ಆರೋಗ್ಯ ತಪಾಸಣೆಗೆ ಒಳಪಡಬೇಕು. ಅದರಂತೆ ಬಂದಿರುವಂತಹ ಎಲ್ಲ 19 ಮಂದಿ ಕಾರ್ಮಿಕರನ್ನ ಕೂಡ ಈಗ ಆರೋಗ್ಯ ತಪಾಸಣೆಗೆ ಒಳಪಡಿಸಲಾಗಿದೆ. ಈ ವೇಳೆ ಕಾರ್ಮಿಕರ ಕುಟುಂಬದ ಸದಸ್ಯರು ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ಕಾರ್ಮಿಕರಿಗೆ ಸ್ವಾಗತವನ್ನ ಕೋರಿ ಅವರನ್ನ ಬರಮಾಡಿಕೊಂಡಿದ್ದಾರೆ. ಮಂಗಳೂರಿನ 19 ಜನರು ಲಕ್ಷದ್ವೀಪದಿಂದ ಹಳೆ ಬಂದರು ಪೋರ್ಟ್ ಒಳಗಡೆ ಇವತ್ತು ಈ ನೌಕೆಯಲ್ಲಿ ಬಂದು ಅದರ ನಂತರ ಅವರು ಮಂಗಳೂರಿನಲ್ಲಿ ಕ್ವಾರಂಟೈನ್ ಆಗೋರಿದ್ದಾರೆ. ಈ ಹಿಂದೆ ಅವರು 19 ಜನರು ಅಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ ಅಂತ ಹೇಳುವಂಥದ್ದು ಮನವಿ ಬಂದ ಪ್ರಕಾರ ಜಿಲ್ಲಾಡಳಿತದಿಂದ ಅವರಿಗೆ ಮಂಗಳೂರಿನ ಒಳಗಡೆ ಪುನರಪಿ ಬರಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟದ್ದು. ಆ ಕಲ್ಪಿಸಿಕೊಟ್ಟ ನಂತರ ಇವತ್ತು ಅವರು ಮಂಗಳೂರಿಗೆ ಬರ್ತಾ ಇದ್ದಾರೆ. ಅವರ ಬರುವಂಥವರ ಎಲ್ಲ ಆರೋಗ್ಯದ ದೃಷ್ಟಿಯಲ್ಲಿ ಅವರ ಆರೋಗ್ಯವನ್ನು ಪರೀಕ್ಷೆ ಮಾಡಿ, ಅದರ ನಂತರ ಅವರ ದಾಖಲೆಗಳನ್ನೆಲ್ಲ ಇಟ್ಟು ಅವರಿಗೆ ಕ್ವಾರಂಟೈನ್ ಮಾಡಿ, ತಕ್ಷಣ ಅವರ ಸ್ವ್ಯಾಬ್ ಟೆಸ್ಟನ್ನು ಕೂಡ ಮಾಡಿ, ಅದರ ನಂತರ ಅವರಿಗೆ ವ್ಯವಸ್ಥಿತವಾಗಿ ಆ ಟೆಸ್ಟಿನ ರಿಪೋರ್ಟನ್ನು ನೋಡಿದ ನಂತರ ಅವರಿಗೆ ಹೋಮ್ ಕ್ವಾರಂಟೈನ್ ಮತ್ತು ಇನ್ನಿತರ ವ್ಯವಸ್ಥೆಗಳಲ್ಲಿ ಅವರಿಗೆ ದಾಖಲೆ ಮಾಡಲಾಗುವುದು. ಆದರೆ ಇದೆಲ್ಲವೂ ಬೇರೆ ಬೇರೆ ಕಡೆಗಳಿಂದ ಇದ್ದಂಥ ಜನರಿಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಪುನರಪಿ ವಿದೇಶದಿಂದಿರ್ಬೋದು, ಮಹಾರಾಷ್ಟ್ರದಿಂದಿರ್ಬೋದು, ಬೇರೆ ಬೇರೆ ಕಡೆಗಳಿಂದ ಅವಕಾಶ ಕೊಟ್ಟ ಪ್ರಕಾರ ಇವರು ಕೂಡ ಕಳೆದ ಹಲವಾರು ದಿವಸದಿಂದ ಅಲ್ಲಿ ಸಿಕ್ಕಾಕ್ಕೊಂಡಿದ್ದರು. ಇವರಿಗೆ ವಿಶೇಷವಾಗಿ ನಮ್ಮ ಜಿಲ್ಲಾಡಳಿತ, ನಮ್ಮ ಉಸ್ತುವಾರಿ ಸಚಿವರು, ಸಂಸದರು, ಮೇಯರು ಮತ್ತು ಎಲ್ಲ ಸೇರಿಕೊಂಡು ಎಲ್ಲ ಅವರಿಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ನಮಗೆ ಒಂದು ಕೋವಿಡ್ ರೋಗ ಯಾವುದು ಬರಲಿಲ್ಲ ಇಷ್ಟವರೆಗೆ. ನಾವು ಒಳ್ಳೆ ಸೇಫ್ ಆಗಿದ್ದೇವೆ. ನಮಗೆ ಬೇಕಾದದ್ದ ಸಹಾಯ ಎಲ್ಲ ಮಾಡಿದ್ದಾರೆ ಅವರು. ಲಕ್ಷದ್ವೀಪಲ್ಲಿ ಊಟ ಕೊಟ್ಟಿದ್ದಾರೆ ನಮಗೆ. ಅಲ್ಲಿಂದ ಪೊಲೀಸರು, ಅಲ್ಲಿಂದ ಜಿಲ್ಲಾಧಿಕಾರಿ ಎಲ್ಲ ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ. ಮತ್ತು ಇಲ್ಲಿ ನಮಗೆ ಬೇಕಾಗುವಂಥ ಜಿಲ್ಲಾಧಿಕಾರಿಯವರು ಮತ್ತು MLA ಲೋಬ್ ಅವರು, ಮೇಯರ್ ಮಾಜಿ ಅಸ್ರಾಫ್ ಅವರು, ಮತ್ತು ನಮ್ಮ ಅಸೋಸಿಯೇಷನ್ ಪ್ರೆಸಿಡೆಂಟ್ ಜೀವನ್ರವರು, ಮತ್ತು ಅಬ್ದುಲ್ ಲತೀಫ್ ಅವರು, ವೇದಸ್ ಕಾಮತ್ ಅವರು, ಮತ್ತು MK ಅಸ್ರಾಫ್, ಮುಸ್ತಫಾ ಇವರೆಲ್ಲ ನಮಗೆ ಸಹಕಾರ ಕೊಟ್ಟಿದ್ದಾರೆ. ವೇದಸ್ ಕಾಮತ್ ಎಲ್ಲರೂ